ರಾಮಚಂದ್ರ ಕಾಮತ್ ಬೊಕ್ಕ ಸಹೋದರರ್ನ ಹೋಟೆಲ್ ಮಾಯಾ ಸಮೂಹ ಸಂಸ್ಥೆಲೆಗ್ ಹೊಸ ಸೇರ್ಪಡೆಯಾದ ತೊಕ್ಕೋಟು ಪಂಡಿತ್ ಹೌಸ್ಟ್ ಮಾಯಾದೀಪ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಬೊಕ್ಕ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಕ್ಷಯ ತೃತೀಯದ ಎಡ್ಡ ದಿನ ಬುಧವಾರ ಕಾಂಡೆ ಉದಿಪನಾಂಡ್ ಶಾಸ್ತ್ರದ ಉಪಯುಕ್ತ ಮಾರ್ಗದಲ್ಲಿ ಹೇಳಿದ ಪ್ರಕಾರ ಇವತ್ತಿನ ದಿವಸ ಒಂದು ಅಂತ ಅಂದರೆ ಆ ದಿವಸ ವಾಸವಾಕೂರ್ಣ ಮಾಡಿದ್ದುಂಟು ಕೆಲವು ದಿನಗಳ ಹಿಂದೆ. ಆದರೆ ಇವತ್ತಿನ ದಿವಸವನ್ನು ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಮಾಡುವಂಥ ವ್ಯವಹಾರದಲ್ಲಿ ಏನೋ ಅಡ್ಡಾದಿಡ್ಡಿ ಅಥವಾ ತೊಂದರೆ ಬರಬಾರದು. ಹಾಗೆಯೇ ಮಾಡುವಂಥ ವ್ಯವಹಾರದಲ್ಲಿ ಆದರೂ ಸದಾಕಾಲ ಅಭಿವೃದ್ಧಿ ಆಗಬೇಕೆಂದು ಇವತ್ತಿನ ದಿವಸ ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ಕಲ್ಪೋಕ್ತ ಉಪಚಾರ ಪೂಜೆ ಮಾಡಿದ್ದುಂಟು. ಆ ಮಹಾಲಕ್ಷ್ಮಿ ಅದನ್ನು ಸ್ವೀಕಾರ ಮಾಡಬೇಕು. ಹೇಗೆ ಆ ದೇವರು ಅಭಿವೃದ್ಧಿ ಮಾಡಬೇಕಂದರೆ ಹೇಳ್ತೇವೆ, ಭೃಗು ಋಷಿಯು ತನ್ನ ಲಕ್ಷ್ಮೀನಾರಾಯಣ ದೇವರಲ್ಲಿ ಹೇಳ್ತಾರೆ ಅವರು, ಚಾಂದ್ರೀಕಲಾ ಯಥಾ ಶುಕ್ಲೇ ವರ್ಧತೆ ಸಾ ದಿನೇ ದಿನೇ ತಥಾ ದಯಾದೇ ಮಯ್ಯೇವ ವರ್ಧತಾಂ ಅಭಿವರ್ಧತಾಂ. ಚಾಂದ್ರೀಕಲಾ ಯಥಾ ಶುಕ್ಲೆ, ಈಗ ಶುಕ್ಲ ಪಕ್ಷ ನೀವು ನೋಡ್ಬೋದು, ನಾಳೆ ಹುಣ್ಣಿಮೆ ಬರ್ತದೆ. ಆ ದಿವಸದ ತನಕ ಇವತ್ತಿನ ದಿವಸದಿಂದ ಆ ದಿವಸದ ತನಕ ಚಂದ್ರನ ಕಲೆ ಇನ್ನು ಸಹ ಅಭಿವೃದ್ಧಿ ಆಗ್ತದೆ. ಪೂರ್ಣಚಂದ್ರ ಬರ್ತಾನೆ ಹುಣ್ಣಿಮೆಗೆ. ಹಾಗೆಯೇ ನಾವು ಆ ದೇವರ ಮೇಲೆ ಇಟ್ಟ ದಯವು ಸದಾಕಾಲ ಅಭಿವೃದ್ಧಿಯಾಗಿ ಆ ದೇವರ ಮೇಲೆ ಇರುವ ಭಕ್ತಿಯು ಸದಾಕಾಲ ದೃಢವಾಗಬೇಕು. ಆ ದೇವರ ಅನುಗ್ರಹದಿಂದ ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಯಶಸ್ಸು, ಕೀರ್ತಿ, ಲಾಭ ಸಿಗಬೇಕು. ಹಾಗೆಯೇ ಮಾಡುವಂಥ ಈ ವ್ಯವಹಾರ ವೃತ್ತಿಯಲ್ಲಾದರೂ ಸದಾಕಾಲ ಸ್ಥಾನ, ಮಾನ, ಕೀರ್ತಿ, ಯಶಸ್ಸು ದೇವರು ಕೊಡಬೇಕು. ಹಾಗೆಯೇ ಈ ವ್ಯವಹಾರ ಮಾಡಿದ್ರಿಂದ ಏನೋ ಅಡ್ಡದಿಡ್ಡಿ, ಹಾಗೆಯೇ ಮುಂದೆ ಮಾಡುವಂಥ ವ್ಯವಹಾರದಲ್ಲೂ ಏನೂ ತೊಂದರೆ ಬರಬಾರ್ದು. ಯಾಕಂದರೆ ಒಂದು ವ್ಯವಹಾರ ಅಂದರೆ ಅಷ್ಟೇ ಅದಕ್ಕೆ ಪ್ರಾಮುಖ್ಯತೆ ಇರ್ತದೆ. ಯಾಕಂದರೆ ಇನ್ನೊಂದು ಜನ ನಮಗೆ ಕಾಂಪಿಟೇಟರ್ಸ್ ಇರ್ತಾರೆ ಅಲ್ಲ, ಹಾಗೆಯೇ ಆ ವಿಷಯದಿಂದ ಆ ದೇವರ ಅನುಗ್ರಹ ನಮ್ಮ ಮೇಲೆ ಇರಬೇಕು. ಹಾಗೆಯೇ ಸದಾಕಾಲ ಇಲ್ಲಿ ಅಭಿವೃದ್ಧಿ ಆಗಬೇಕು. ಎಲ್ಲರಿಗೂ ಸದಾಕಾಲ ಮಾಡುವಂಥ ಕಾರ್ಮಿಕ ವರ್ಗದವರಿಗಾದರೂ ಸದಾಕಾಲ ಆ ದೇವರು ಒಳ್ಳೆಯದನ್ನು ಮಾಡಿಕೊಡಬೇಕು. ಯಾಕಂದರೆ ಅವರ ಒಂದು ಸಹಯೋಗ ಇದ್ದರೆ ಮಾತ್ರ ನಮಗೆ ಆ ವ್ಯವಹಾರ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಆ ದೇವರು ಸದಾಕಾಲ ಅನುಗ್ರಹ ಮಾಡಬೇಕೆಲ್ಲರಿಗೂ. ಎಲ್ಲರೂ ಮಾಡುವಂಥ ವೃತ್ತಿ ಜೀವನದಲ್ಲಿ ಯಶಸ್ಸು, ಕೀರ್ತಿಯನ್ನು ಕೊಡಬೇಕು. ಸದಾಕಾಲ ಆರೋಗ್ಯ ಭಾಗ್ಯವನ್ನು ಕೊಡಬೇಕು.
ಹಾಗೆಯೇ ಉತ್ತರೋತ್ತರ ಕಲ್ಯಾಣ ಮಾಡಿ ಸದಾಕಾಲ ರಕ್ಷಣೆ ಮಾಡಿ ಎಂದು ಪ್ರಾರ್ಥನೆ ಮಾಡ್ತೀವಿ. ಓಂ ಯಾವತ್ಯಸ್ತ ಪರ್ಯಾವರ್ತಾನಿ ಚಂದ್ರಮಾಹ ಯಾವದ್ವಾಯುಪ್ರಮಾಣಿ ಯದಾವದ್ಧಿ ಹೃದಯಾದಿ ಓಂ ನಮಃ ಸದಾಕಾಲ ಅಭಿವೃದ್ಧಿ ಅಸ್ತು. ಬೋರ್ಡಿಂಗ್ ಬೊಕ್ಕ ಲಾಡ್ಜಿಂಗ್ ವಿಭಾಗನ ರಿಬ್ಬನ್ ಕಟ್ ಮಲ್ದದು ಬೊಕ್ಕ ತುಡರ್ ಬೆಳಗಾದ ಕುಡ್ಲ ದಕ್ಷಿಣ ಶಾಸಕರ ವೇದವ್ಯಾಸ್ ಕಾಮತ್ ಉದಿಪನ ಮಲ್ದೇರು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಮಾಯಾ ಸಮೂಹ ಸಂಸ್ಥೆಗಳ ಗ್ರೂಪ್ ಆಫ್ ಹೋಟೆಲ್ಸ್ಗಳ ನಾನೊಂದು ಬಾರಿ ಮಲ್ಲ ವ್ಯಾಪಾರ ಮಾಡಿ ಉದ್ಘಾಟನೆ ಆಗುವುದು
ನಮ್ಮ ಸನ್ಮಾನ್ಯ ಕುಡ್ಲ ದಕ್ಷಿಣ ಶಾಸಕರು ವೇದವ್ಯಾಸ ಕಾಮತ್, ಕುಡ್ಲದ ಗಣೇಶನ್ನೇ ನಮ್ಮ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಕುಮಾರ್ ಮಾತಾ ಮಾಯಾ ಗ್ರೂಪ್ನ ಸಹೋದರರು ಇತ್ತೆ ನಮ್ಮ ಶಾಸಕರು ರಿಬ್ಬನ್ ಕಟ್ ಮಾಡುವ ಮೂಲಕ ಒಂದು ಶುಭಾರಂಭ ಕೊರಡು ಮಾಡೋದಕ್ಕೆ ಒಂದು ಅಂಚನೆ ಕುಟುಂಬ್ ಫ್ಯಾಮಿಲಿ ರೆಸ್ಟೋರೆಂಟ್, ಲಾಂಚ್, ಬೋರ್ಡ್ ರೂಮ್, ರೂಫ್ ಟಾಪ್, ಓಪನ್ ಕೌಂಟರ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಧ್ಯಕ್ಷರು ಗಣೇಶ್ ಶೆಟ್ಟಿ ಉದಿಪನ ಮಲ್ತೇರೆ. ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ಗಣೇಶ್ ಶೆಟ್ಟಿ ಫುಡ್ಲ್ಯಾಂಡ್ ಮಾಲಕೇರ್ಲ ಅಂದು ಇವಾಗ ಮಾತಾ ಗಣ್ಯ ಉಪಸ್ಥಿತಿ ಐನು ರಿಬ್ಬನ್ ಕಟ್ ಮಾಡ್ತದೆ. ದಕ್ಷಿಣ ಕ್ಷೇತ್ರ ಶಾಸಕರು ಶ್ರೀಯುತ ವೇದವ್ಯಾಸ ಕಾಮತ್, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ, ಅಂಚನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ದ ಗಣೇಶ್ ಶೆಟ್ರು ಫುಡ್ಲ್ಯಾಂಡ್ದ ಮಾಲಕರು, ಅಂಚನೆ ನಮ್ಮ ಉಳ್ಳಾಲ ನಗರಸಭೆದ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ನಮ್ಮ ತೊಕ್ಕೋಟು ಈಶ್ವರ್ ಕಾಂಪ್ಲೆಕ್ಸ್ದ ಮಾಲಕರು ರಘುರಾಮ್ ಶೆಟ್ಟಿ, ಅಂಚನೆ ಅವಳು ಉದ್ಯಮಿ ಯಜ್ಞೇಶ್ ಬರ್ಕೆ ಬೊಕ್ಕ ಸಹೋದರರು ರಾಮಚಂದ್ರ ಕಾಮತ್ ಬೊಕ್ಕ ಸಹೋದರರು ಅಗಲ ಮಾತೆರ್ನಲ ಪರವಾದ ಹಿರಿಯರು ರಾಮಚಂದ್ರ ಕಾಮತ್ ಉಳ್ಳೇರು, ಮಾಯಾ ಬಾರ್ದ ಶ್ರೀಯುತ ಹರೀಶ್ ಕಾಮತ್, ನಮ್ಮ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವತ್ತಬೈಲು ಉಳ್ಳೇರು, ವಾಸುದೇವ ಕಾಮತ್, ಕೃಷ್ಣ ಕಾಮತ್, ಮಾಧವ ಕಾಮತ್, ಸದಾಶಿವ ಕಾಮತ್ ಮೊಕ್ಲಿನ ಮಾರ ಎದುಕೊಂದು ಸಭಾ ಕಾರ್ಯಕ್ರಮನು ಒಂದು ಎಲ್ಲಿಯ ಕಾರ್ಯಕ್ರಮ ಖಾಲಿ ಶುಭ ಹಾರೈಕೆದ ಕಾರ್ಯಕ್ರಮ ಈತನಂಗೆ ಮಾಯಾ ದೀಪ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಆಯ್ತಾ ಬೇತೆ ಬೇತೆ ವಿಭಾಗಗಳನ್ನು ರಿಬ್ಬನ್ ಕಟ್ ಮಾಡ್ಪುನ ಮೂಲಕವಾದ ಅತಿಥಿ ಗಣ್ಯರು ಪೂರ ಉದ್ಘಾಟನೆ ಮಾಡ್ತಿದ್ದೇರು. ಈತೆ ದೀಪ ಬೆಳಗಿಸವನ ಮೂಲಕವಾದ ನಮ್ಮ ಅಜ್ಜನ ಕಟ್ಟೆದ ಎದುರುಡುಲ್ಲ ದೀಪ ಬೆಳಗಿಸವನ ಮೂಲಕವಾದ ಈ ಸಂಸ್ಥೆಗೆ ಶುಭಾರಂಭದ ಚಾಲನೆ ಕೊರಡು, ಅಂಚನೆ ಶುಭ ಹಾರೈಕೆದ ಪಾತೆರಲು ಬರಡು. ಈ ಒಂದು ಸಂಸ್ಥೆಗೆ ಶುಭಾರಂಭದ ಚಾಲನೆಯನ್ನು
ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಕೊರಂದುಳ್ಳರು, ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರು ಸತೀಶ್ ಕುಂಪಲ, ನಮ್ಮ ಕುಡ್ಲ ದಕ್ಷಿಣ ಶಾಸಕರು ಶ್ರೀಯುತ ವೇದವ್ಯಾಸ್ ಕಾಮತ್, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಸೆಂಟ್ ಅಸೋಸಿಯೇಷನ್ದ ಅಧ್ಯಕ್ಷರು ಗಣೇಶ್ ಶೆಟ್ರು, ಜಗದೀಶ್ ಆಳ್ವ ಕುವೆತ್ತಬೈಲು, ಕುಡ್ಲ ಮಂಡಲ BJP ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲು, ಮಾತೃ ಸ್ವರೂಪಿಯಾದ ಮಾಯಾ ಸಮೂಹ ಸಂಸ್ಥೆದ ಮಾತೆರಳ ಪರವಾದ ಮಾತೃ ಸ್ವರೂಪಿ ಮಾತಾ ಸಹೋದರರು ಬೊಕ್ಕ ಜಗದೀಶ್ ಆಳ್ವ ಕೊಯ್ತಬೈಲ್ ಅರಡ ಜಗದೀಶ್ ಆಳ್ವ ಅರಡ ಕೊರಲೆ ಬೊಕ್ಕ ಮಾತಾ ಸಹೋದರರು ಪತ್ಲೆ ಮಾತಾ ಸಹೋದರರು ರಾಮಚಂದ್ರ ಕಾಮತ್ ಆ್ಯಂಡ್ ಸಹೋದರರು ಮಾತೆರಲ ಒಟ್ಟಿಗೆ ಅಪೂರ್ವ ಸಹೋದರರು ಎಂಗುಲು ಪನ್ಪ ಹೇಪಲಕ್ಕೆ ಎನ್ನಗ ಒವ್ವೇ ಬ್ಯಾರಸುರು ಮನ್ಪುಂಡಲ ಆಜಿ ಜನ ಒಟ್ಟಾದ ಸಂಸ್ಥೆಗೆ ಶುಭಾರಂಭ ಕೊರ್ಪಿನವು ಮೊಕಲ ಸಂಪ್ರದಾಯ. ಕಾಮತ್ ಸಹೋದರರು ಒಗ್ಗಟ್ಟಡಿ ಇತ್ತೊಂದು ಪ್ರತಿಯೊಂಚಿ ಬ್ಯಾರಡ್ಲ ಮೆಗ್ಗಿಪಲೆಯೇ ಪರಸ್ಪರ ಸಗಾಯ ಮಲ್ತೊಂದು ಹೋಟೆಲ್ ಉದ್ಯಮಡ್ಲ ಮಲ್ಲ ಯಶಸ್ಸನ್ನು ಪಡೆದಿರು. ಇಂದು ಇಂಚೆನೆ ದುಂಬರೆಡು ಪಂಡದ ಶಾಸಕಿರು ವೇದವ್ಯಾಸ್ ಕಾಮತ್ ಎಡಬೈಕೆರು ತೊಕ್ಕೊಟ್ಟುಡ್ದು ಬರ್ಪುನಂಚಿನ ಮುಖ್ಯ ರಸ್ತೆ ಕೊಣಾಜದ ಮುಖ್ಯ ರಸ್ತೆಡು ಪಂಡಿತ್ ಹೌಸ್ದ ಕೈತಳ್ದು ಮಾಯಾದಕ್ಕಲ್ನ ನೂತನವೈನಂಚಿನ ರೆಸ್ಟೋರೆಂಟ್ ಬಕ್ಕ ಲಾಡ್ಜಿಂಗ್ ನೆತ್ತ ಒಂಜಿ ಉದ್ಘಾಟನೆ ಮಲ್ತದು ಚಾಲನೆ ಕೊರನಂಚಿನ ಪುರಸಭೆದ ಅಧ್ಯಕ್ಷರೇ, ಅದೇ ರೀತಿಯ ಭಾರತೀಯ ಜನತಾ ಪಾರ್ಟಿದ ಜಿಲ್ಲೆದ ಅಧ್ಯಕ್ಷರು ನಮ್ಮ ನಾಯಕಿಯರ ಗೌರವಾನ್ವಿತ ಸತೀಶ್ ಕುಂಪಲೆರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಕ್ಕ ಹೋಟೆಲ್ ಉದ್ಯಮದ ವ್ಯವಸ್ಥೆದ ದಕ್ಷಿಣ ಕನ್ನಡ ಜಿಲ್ಲೆದ ಅಧ್ಯಕ್ಷರು ಎನ್ನ ಆದರಣೀಯ ಮಾರ್ಗದರ್ಶಕರ ನೆಂಚಿನ ಗೌರವಾನ್ವಿತ ಗಣೇಶ್ ಶೆಟ್ರೆ, ಮಂಗಳೂರು ಉಳ್ಳಾಲ ವಲಯದ BJPದ ಅಧ್ಯಕ್ಷರ ನೆಂಚಿನ ಜಗದೀಶ್ ಆಳ್ವೆರೆ, ಎನ್ನ ಆದರಣೀಯ ಗೌರವಾನ್ವಿತ ಪ್ರತಿ ಒಂಜೆಕೆಂಚು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ಪುನಾರು ಎಂಚಿನ ಇತ್ತಿನಲ್ಲ ಯಾನು ಇರ್ನೊಟ್ಟಿಗೆ ಉಲ್ಲೆ ಅಂದ ಪನ್ಪುನಂಚಿನ ವಿಶೇಷವಾದ ಬರ್ಕೆ ಫ್ರೆಂಡ್ಸ್ ಮುಖಾಂತರ ಕರಾವಳಿದ ತುಳುನಾಡು ಚಿರಪರಿಚಿತರಾದ ಬಾರಿ ಮಲ್ಲ ಕೊಡುಗೆ ಕೊಡುವಂದು ಪುನಚಿನ ಯಜ್ಞೇಶ್ವರರನ್ನ ಬರ್ಕೆರೆ. ಅದೇ ರೀತಿಯ ಈ ಒಂಜಿ ಕಾರ್ಯಕ್ರಮದ ಉಪಸ್ಥಿಪನಂಚಿನ ಗೌರವಾನ್ವಿತ ಕೃಷ್ಣಣ್ಣೆರೆ, ವಾಸಣ್ಣೆರೆ, ಹರೀಶಣ್ಣೆರೆ, ಮಾಧವಣ್ಣೆರೆ, ಸದಣ್ಣೆರೆ, ದೇವದಾಸರೆ, ನಮ್ಮ ದೂರದ ದುಬೈ ಊರಡ್ದು ಈ ಕಾರ್ಯಕ್ರಮಕ್ಕೆ ಬತ್ತಿನ ಅವಮಾನತತ್ತು ದುಬೈ ಪರಿಸರಡು ಏರೇ ಒಂಜಿ ಎಂಚಿನ ತೊಂದರೆಗಂಡ ಕೋಯಿ ಒಂಜಿ 10 ವರ್ಷದಿಂಚಿ ಯಾನು ಸಂದರ್ಭದ ಫೋನ್ ಮಾಡ್ತಾನಲ್ಲ ಅದಕ್ಕೆ ವಿಶೇಷವಾದ ತುಳುನಾಡು ಜನಕ್ಲಿಗೆ ಜಾತಿ ಮತ ಧರ್ಮ ಬುಡ್ದು ಅಕ್ಲಿಗೆ ಸಹಕಾರ ಕೊಡ್ಪುನಂಚಿನ ಗೌರವಾನ್ವಿತ ಲೋಬೇರೆ, ಉಪಸ್ಥಿಪುನಂಚಿನ ಆತ್ಮೀಯ ಮಾಯಾ ಕುಟುಂಬದ ಸರ್ವ ಹಿತೈಷಿಲೆ ಬಂಧು ಮಿತ್ರರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಸುರುಕಾದ ಯಾನು ನೂತನವಾಯಿನಂಚಿನ ಈ ಒಂಜಿ ಹೋಟೆಲ್ ಉದ್ಯಮ ಲಾಡ್ಜಿಂಗ್ ಈ ಒಂಜಿ ಪರಿಸರದ ಪ್ರಾರಂಭ ಮಲ್ತಿನಂಚಿನ ಮಾತಾ ಕಾಮತ್ ಸಹೋದರರಿಗೆ ಎನ್ನ ಕೈ ಜೋಡ್ಸ ತಗ್ಗಾದ ಶುಭಾಶಯ ಅಭಿನಂದನೆಗಳು ನಿಗ್ಲೆ ದೇವರೆಡ್ಡೆ ಮಲ್ಪಡು ಅಂದ ಪನ್ಪುನಂಚಿನ ಪ್ರಾರ್ಥನೆಯನ್ನು ಮಲ್ಪಡು. ಎಂಕಲ್ನ ಕುಟುಂಬದ ಬಕ್ಕ ಈ ಕುಟುಂಬದ ಸಂಬಂಧ ಇನಿ ಕೊಡೆದತ್ತು. ಮುಕುಲ್ನ
ಅಮ್ಮೇರ ಬಕ್ಕ ಎನ್ನ ಅಮ್ಮೇರ ಭಾರಿ ಆತ್ಮೀಯ ಮಿತ್ರ ಎಂಗಲ್ನ ಕೈತಲ್ ಅಂಗಡಿ ಇತ್ತು ಸತೀಶ್ ಅಣ್ಣ ಎಂಗಲ್ನ ಒಂಜೇ ಪಾಗರ ಐಕ್ಯ ವ್ಯತ್ಯಾಸ ಅಪಗರ 2 ಜನಕ್ಲೆಗಲ ಬಂಗದ ಪರಿಸ್ಥಿತಿ ಆಗ ಅಮ್ಮೇರೆಗಲ ಬಂಗ ಎನ್ನ ಅಮ್ಮೇರೆಗಲ ಬಂಗ 5,000 10,000ಗೆ ಓಡೆ ಪೋದು 5,000 10,000 ಕಂಡದು ಬೇರೆ ಮಲ್ಪನಂಚಿನ ಪರಿಸ್ಥಿತಿ ಆ ಸಂದರ್ಭಡು ಮುಲ್ಪ ಇತ್ತಿನ ಕುಲ್ ಪೂರ ಅಕುಲ್ಲ ಸಾಧಾರಣ ಪ್ರಾಯಡ್ ಶಾಲೆಗೆ ಕಾಲೇಜಿಗೆ ಪೋಪನಂಚಿನ ಶಾಲೆಗೆ ಕಾಲೇಜಿಗೆ ಪೋಪನ ಎಂಕುಲ್ಲ ಬಾರಿ ಎಲ್ಲಿಯ ಆ ಸಂದರ್ಭದ ಇಂಚೆ ಎಂಕ್ಲೆಗೆ ಬೇಕಾಕ್ಲೆಗೆ ಆತ್ಮೀಯ ಸಂಬಂಧ ಆ ಸಂಬಂಧ ಇನಿ ಮುಟ್ಟ ಬಾರಿ ಎಡ್ಡೆ ರೀತಿ ಬಾರಿ ಒಂದು ಅನೋನ್ಯ ಆದ ಅಕಲ್ ನಾವು ಅವೇ ಕಾರ್ಯಕ್ರಮ ಒಪ್ಪಡು ಅವೇ ವಿಚಾರ ಒಪ್ಪಡು ಎಂಕ್ ವಿಶೇಷವಾದ ಪ್ರತಿ ಒಂಜಕ್ಕೆ ಏನನ್ನು ಜೋಡಣೆ ಮಲ್ತೊಂದುಲ್ಲ ಆ ಸಂಬಂಧ ನನ್ನ ದುಂಬುಗಳ ಅವೇ ರೀತಿ ಉಪ್ಪಾಡು ಎಡ್ಡೆ ರೀತಿ ಆವಾಡು ಅಂದ ಪನ್ಪುನಂಚಿನ ಪ್ರಾರ್ಥನೆ ಮಲ್ತೊಂದು ಐತ ಒಟ್ಟಿಗೆ ಇಂಚೊತ್ತಿಗೂ ಕೆಲವು ವರ್ಷದಿಂಚು ಹೋಟೆಲ್ ಉದ್ದಿಮೆಗಾಕಲು ಬರ್ತದೆ ಸುರುಕು ಪ್ರಾರಂಭ ಒಂಜಿ ತೊಕ್ಕೊಟ್ಟುಡು ಒಂಜಿ ಹೋಟೆಲನ್ನು ಪ್ರಾರಂಭ ಮಲ್ತಿ ಬಕ್ಕ ಕುಡ್ಲಡು ಮಾಯದರ್ಶಿನಿ ಐತ ಬಕ್ಕ ಕುಡ್ಲದ ಮಾಯ ಇಂಟರ್ನ್ಯಾಷನಲ್ ಬಕ್ಕ ಮೈಸೂರುಡು ಪ್ರಾರಂಭ ಮಲ್ತೇರೆ ಐತ ಬಕ್ಕ ಮೈಸೂರುಡು ಬಂಡೀಪುರಡು ಮಲ್ತೇರೆ ಅಂಚ ಐತ ನೆಟೆ ಒಂಜಿ ಪ್ರಾರಂಭ ಮಲ್ತಾರೆ ಅಂಚ ಬೇತೆ ಬೇತೆ ಕಡೆ ಹೋಟೆಲ್ ಉದ್ಯಮ ಇಡ ಮಲ್ತೊಂದು ಮಾಯಾ ಗ್ರೂಪ್ ಆಫ್ ಹೋಟೆಲ್ಸ್ನ ಭಾರಿ ಎಡ್ಡೆ ರೀತಿ ದುಂಬುಗುಣ ಪುಣಂಚಿನ ವಾತಾವರಣ ಅಕಲು ಮಲ್ತೊಂದೆ ಮೂಲತಃ ಅಕಲ್ನ ಬೇರೆ ಎಂಜಿನ ಅಂದ ಕೇಂಡ ತಾರಾಯ್ದ ಬೇರೆ ಅಕಲ್ನ ತಾರಾಯ್ದ ಬೇರೆ ಎಂಚ ಅಂದ ಕೇಂಡ ಇಡೀ ತುಳುನಾಡು ವಾ ಟೈಮುಡಿ ಏಪಲ 7 ಲಕ್ಷ ತಾರ 2 ತಿಕ್ಕೊಂಡು ಅಂದ ಕೇಂಡ ಮುಕ್ಕಡ ಮಾತ್ರ ತಿಕ್ಕೊಂಡು ಅವು ಬೇತೆ ಒಲ್ಬಲ ತಿಕ್ಕೊಂಡು ಬೊಂಬೈಡು ಗಣಪತಿದ ಬಾರಿ ಮಲ್ಲ ಕಾರ್ಯಕ್ರಮ ಅಕ್ಲೆಗೆ ಒಂದು 5 ಲಕ್ಷ ತಾರಾಯಿ ಬೋಡು 5 ಲಕ್ಷ ತಾರಾಯಿ ಕುರುಪುನ ಸಾಮರ್ಥ್ಯ ಒಪ್ಪುನ ಕುಲಿಯರು ಕೆಂಡ ಮುಕ್ಕುಲ್ ಮಾತ್ರ ಅಂಚದು ಎತ್ತೋ ವರ್ಷದಿಂಚೆ ಅಲ್ಪಲ ತಾರಾಯಿ ಕುರುಪುನ ಬೊಂಬೈಗೆ ಡೆಲ್ಲಿಗೆ ಓಡೆ ಕೇನುವೇರು ಅಕಲು ಕುರುಪುನಂಚಿನ ವಾತಾವರಣ ಅಕಲು ಮಲ್ತೊಂದೇರು ಅವೇನು ಅಕಲ್ನ ಮಲ್ಲಣ್ಣೆ ನಿಜವಾದ ಈ ಪೂರ ಮೆಗ್ಗೆ ನಕ್ಲೆಗೆ ಒಂಜಿ ಸರಿಯಾಯಿನ ಒಂಜಿ ಅಣ್ಣೆ ರಾಮಣ್ಣೆ ಯಾರಿಗೆ ಶ್ರೀರಾಮಚಂದ್ರನೇ ಅಂದು ಬನೋಲಿ ತಪ್ಪಾವ ಅಂದ ಪಂಡ ಮೆಗ್ಗೆ ನಕಲ ಮೆತ್ತು ವಿಶೇಷವೈನಂಚಿನ ಮೋಕೆ ಎಂಚಿನ ಎತ್ತಿನಲ್ಲ ಮೆಗ್ಗೆನ ಯಾರನ್ನೆಲ್ಲ ಬುಡ್ದು ಕೊರಂದಿನಂಚಿನ ವಾ ಸಂದರ್ಭ ಇತ್ತಿನಲ್ಲ ಎಂಚಿನಲ್ಲ ಪಡಿ ಯಾನು ಎನ್ನ ಮೆಗ್ಗೆ ನಕಲು ಅಂತ ಪನ್ಪನಂಚಿನ ಆ ಭಾವನೆ ಅರ್ನ ಒಟ್ಟಿಗೆ ಇತ್ತದು ಅಕಲೇನು ಒಂಜಿ ಎಡ್ಡೆ ರೀತಿ ಮಾರ್ಗದರ್ಶನ ಮಲ್ತೊಂದು ಒಂಜಿ ಉದ್ದಿಮೆದ ಯಶಸ್ಸುದ ದೃಷ್ಟಿಡು ಅರ್ನ ಮಾರ್ಗದರ್ಶನ ಅಕಲು ದುಂಬು ಬೋಂದುಲೆ ಯಾನು ಈತೆ ಪನ್ಪುಣ ಹೋಟೆಲ್ ಉದ್ಯಮ ಬಾರಿ ಬಂಗದ ಉದ್ಯಮ ಬೇಳೆ ದಕ್ಲೆಗೆ ತೂಡು ಬತ್ತಿನ ಗ್ರಾಹಕರಿಗೆ ಖುಷಿ ಮಲ್ಪೋಡು ಬತ್ತಿನ ಗ್ರಾಹಕರಿಗೆ ಒಲಂಡ ಉಪ್ಪು ಜಾಸ್ತಿ ಅಂಡಲ ಟೆನ್ಷನ್ ಉಪ್ಪು ಕಡಿಮೆ ಅಂಡಲ ಟೆನ್ಷನ್ ಬಟ್ ಅಕ್ಲೆ ಸಮಾಧಾನ ಮಲ್ಪುನ ಬಾರಿ ಬಂಗ ಅಂಡಲ ಅವೇನು ಸಮಾಧಾನ ಮಲ್ಪೊಡಂದ ನಂಚಿನ ವ್ಯವಸ್ಥೆನ ಮಾಯಾ ಗ್ರೂಪ್ ದಕ್ಕಲು ಬೇತೆ ಬೇತೆ ಕಡೆ ಏನು ಮೈಸೂರು ಅಕ್ಲ ಹೋಟೆಲ್ ಉಂತುದೆ ಈರ್ಲ ಉಂತುದಾರು ಅಂಚ ನಂಗೆ ಗೊತ್ತು ನಾರ್ಲ ಬತ್ತಿತ್ತೇರು ಅಂಚ ಭಾರಿ ಎಡ್ಡೆ ರೀತಿಯ ಸರ್ವೀಸ್ ಅಂಚ ಅಕ್ಲನ ಇತ್ತೆ ನೆಕ್ಸ್ಟ್ ಜನರೇಷನ್ ಮುಕುಲ್ನ ಜೋಕುಲ್ಪುರ ಉದ್ದಿಮೆಗೆ ಬರ್ಪನಂಚಿನ ಒಂದು ವಿಶೇಷತೆ ಅಕಲ್ನ ಮುಕುಲ್ನ ಲೆಕ್ಕನೆ ಪೂರೇರೆಗ್ಲ ಬೋಡಾಯಿ ಲೆಕ್ಕನೆ ಪ್ರತಿ ಒಂಜಿ ಜನಕ್ಲಡ ಬ್ಯಾರಗೆ ಎಂಚ ಬ್ಯಾರನ್ನು ಮಲ್ಪೋಡು ಬ್ಯಾರಡು ಎಂಚ ಜನಕ್ಲನ್ನ ಆಕರ್ಷಣೆ ಮಲ್ಪೋಡು ಅವೇನು ಈ ಮುಗ್ಲೆಡ ತುಂಡ ಗೊತ್ತಾಪುಂಡು ಅಂಚಾದ ಅಕಲ್ನ ಜೋಕುಲ್ಲ ಅವೇ ಸಾಧ್ಯ ಬರ್ಪನ್ ಪನ್ಪುನ ವಿಶ್ವಾಸ ಯಾನ ಈ ಸಂದರ್ಭಡು ಈತೆ ಪನ್ಪುನು ಮಾಯಾ ಗ್ರೂಪ್ ಆಫ್ ಹೋಟೆಲ್ಸ್ ನಿಕ್ಲೆಗೆ ಎಡ್ಡೆ ಅವಾರ್ಡ್ ನಿಕ್ಲೆಗೆ ಶುಭಾಶಯ ಅಭಿನಂದನೆ ನೂದೇಕ್ ನೂದು ನಿಕಲು ಇತ್ತೆ ಆಜೇಲು ಹೋಟೆಲ್ ಇತ್ತಿನ ನಾನು ಆಜೇಲು ಇತ್ತಿನ 15 ಅವಾರ್ಡ್ 15 ಇತ್ತಿನ 25 ಅವಾರ್ಡ್ 25 ಇತ್ತಿನ 5 ಹೋಟೆಲ್ ಆ ರೀತಿಯ ಗ್ರೂಪ್ಸ್ ಆಫ್ ಹೋಟೆಲ್ ಚೈನ್ಸ್ ಆಫ್ ಹೋಟೆಲ್ ಅವಾರ್ಡ್ ಅಂದ ಪನ್ಪುನಂಚಿನ ಪ್ರಾರ್ಥನೆ ಮಲ್ಪ ಬಕ್ಕ ಬಾರಿ ಎಡ್ಡೆ ವಿಚಾರ ಅಂದ ಕೇಂಡ ಇತ್ತದ ಕಾಲಡು ಅಕಲ್ನ ಕುಟುಂಬದೊಳಗ ಬೇತೆ ಒಲ್ಪಲ ತೂಯ ತಿಕ್ಕು ದಾಯಿಗೆ ಅಂದ ನಿಕಲು ಕೇಂದ್ರ ಪೂರ ಮೆಗ್ಗೆ ಪಲೈನಕಲು ಸಹಜವಾದ ಮೆಗ್ಗೆ ಪಲೈನಕಲು ಒಂದೇ ಇಲ್ಲಡೆ ಒಂದು ತುಪ್ಪ ಮದ್ಮೆ ಅದು ಜೋಕುಲ ಬಕ್ಕಲ ಒಟ್ಟಿಗೆ ಉಪ್ಪುನ ಭಾರಿ ಕಡಿಮೆ ಐತೆ ಕಂಡನ ಬಿಡದಿ ಜೋಕುಲು ಬೇತೆ ಆ ಒಂಜಿ ಸೂತ್ರನ ಅಕಲ್ನ ಹಿರಿಯಣ್ಣೆ ಅವಡು ಪೂರ ಜನಕಲು ಅವೇನು ಯಶಸ್ವಿಯಾದ ಅನುಷ್ಠಾನ ಮಲ್ತೊಂದು ಬೈದು ಬರಂದಿಲ್ಲ ಅಂಚೆ ಅದು ಒವೇ ಗೊಂದಲ ಇದ್ದಂದೆ ಪೂರ ಮೆಗ್ಗೆ ಪಲೈನಕಲು ಆದಿ ಜನಲ ಅಕಲ್ನ ಬುಡಜೋಕುಲು ಇಡೀ ಕುಟುಂಬ ಒಟ್ಟಾದ ಒಂಜಾದ ಉಪ್ಪುನಂಚಿನ ಒಂಜಿ ವಾತಾವರಣ ಅವು ತೂಯರನೆ ಬಾರಿ ಪೊರಲು ಅವು ಕರಾವಳಿ ತುಳುನಾಡು ಇತ್ತ ನಂಗೆ ತೂಯರ ತಿಕ್ಕುಜಿ ಅವು ಓಲಾಂಡಲ ತೂಯರ ತಿಕ್ಕುನಂದಾಣ ನಾಡೋಡು ನಾಡಂಡ
ವಾಸನ ನಕಲ್ನ ಮಧ್ಯಾಹ್ನ ನಕಲ್ನ ಇಲ್ಲುಂಡು ಅಂದು ಪನ್ಪುನಂಚಿನ ಖುಷಿ ಎಂಕುಂಡು ಅಂಚಾದ ಈ ಒಂಜಿ ವಾತಾವರಣ ಯಶಸ್ಸುದ ವಾತಾವರಣ ನೂದೇಕು ನೂದಿಯ ನಕಲ್ನ ಒಟ್ಟಿಗೆ ಉಲ್ಲೆ ಒವೇ ಸಂದರ್ಭ ಅಕಲೊಂದು ವಿಶೇಷದಾದ ಅಂದು ಕೇಂಡ ಅಕಲಿಗೆ ವೇದವ್ಯಾಸ ಕಮತೇರ್ನ ಅಕಲಿಗೆ ಒಟ್ಟಾರೆ ವೇದವ್ಯಾಸ ಕಮತೇರ ಎಂಕಲು ದುಂಬುಡ್ದು ನಮ್ಮನೆ ಅಂದು ಪನ್ಪುನಂಚಿನ ಭಾವನೆ ಅಕಲ್ನ ಸಪೋರ್ಟ್ ಎಂಕುಂಡು ಏನಡ್ದಕ್ಕಲು ಇನಿಮುಟ್ಟ ಒಂಜಿ ಬೇಲೆಗಳ ಬೈದಿಲ್ಲ ಇಜ್ಜಿ ಅಕಲೆ ಬುಡ್ತಿ ಅಕಡೆ ನೆಟ್ವರ್ಕ್ ಆತುಂಡು ಅಕಲಿಗೆ ವೇದವ್ಯಾಸ ಕಮತೇರ್ನ ಸಹಕಾರ ಒಟ್ಟು ನಕಲಡೆ ಏರೇರು ಜನ ಉಳ್ಳೆ ಅಕಡೆ ಮಲ್ಪವನ ಸಾಮರ್ಥ್ಯ ಉಂಡು ಅಕಲಡ ಆ ತಾಕತ್ತು ದೇವರ ಅಕಲೆ ಕೊಡ್ತೇರು ಆಂಡಲ ಎನ್ನ ಸಹಕಾರ ಬೋಡ ಬುಡ್ಚಿ ಗೊತ್ತು ಜನ ಯಾನ್ ಅಕಲ್ನ ಒಟ್ಟಿಗೆ ಉಳ್ಳೆ ದಯಗಂದು ಕೇಂಡ ಎನ್ನ ಅಭಿವೃದ್ಧಿಗೆ ಎನ್ನ ಬೆಳವಣಿಗೆಗೆ ಭಾರಿ ಮಲ್ಲ ಸಹಕಾರ ಮಾಡ್ತೀನಿ ಜನ ಕುಟುಂಬ ಇಂಕ ವಾ ಸಂದರ್ಭ ಎಂಚಿನ ಬಂಡೆಲ್ಲ ಇಚ್ಚೆ ಅಂತ ಬಂದಿದ್ದೇವೆ ನಮ್ಮ ಆ ಆತ್ಮೀಯತೆ ವಿಶ್ವಾಸ ಅವು ಉಂಡು ನನ್ನ ದುಂಬುಗಳ ಉಪ್ಪಾಡು ಒಟ್ಟಾರೆ ಮಾಯಾ ಕುಟುಂಬದ ಸರ್ವ ಸದಸ್ಯರಿಗೆ ನಿಖಲ್ನ ಹಿತೈಷಿಲ್ ನಮ್ಮ ಬಳಗ ಬಾರಿ ಮಲ್ಲ ಉಂಡು ನಿಖಲೆ ಪೂರ್ಯರೆಗಳ ಕೈ ಜೋಡಿಸ ತರ ತಗ್ಗಾದ ವಂದನೆ ಬಂದೊಂದು ನಿಖಲಿಗೆ ಅಭಿವೃದ್ಧಿ ಆವಡು ಹೋಟೆಲ್ ಯಶಸ್ಸು ಆವಡು ಈ ಉದ್ದಿಮೆ ನೆಟೆ ಭಾರಿ ಎಡ್ಡ ರೀತಿದ ಒಂಜಿ ಕ್ವಾಲಿಟಿ ಫುಡ್ ಕ್ವಾಲಿಟಿ ಸರ್ವಿಸ್ ಪೂರ ತಿಕ್ಕುಂಡುಗೆ ಅಂದು ಪನ್ಪುನಂಚಿನ ಜನಕ್ಕಲ್ನ ಬಾಯಡು ಪ್ರಶಂಸದ ಕಡೆ ಉರುಡಿ ಅವು ವಿಸ್ತರಣೆ ಆವಡು ಐತ ಮುಖಾಂತರ ನಿಖಲಿಗೆ ಎಡ್ಡೆ ಒಂಜಿ ಭಗವಂತೆ ಸಹಕಾರ ಮಲ್ಪಡೆ ಅಂದು ಪನ್ಪುನಂಚಿನ ಪ್ರಾರ್ಥನೆ ಮಾಡ್ತದೆ ವಿಶೇಷತೆ ಅಂತ ದಾದ ಕೇಂಡ ಭಾರಿ ವಿಶೇಷ ಒಂಜಿ ಅಜ್ಜನ ಕಟ್ಟೆಲ ಉಂಟು ಅಕ್ಷಯ ತೃತಿಗೆ ಐತ ಒಟ್ಟಿಗೆ ಅಜ್ಜನ ಕಟ್ಟೆಲ ಉಂಟು ನಿಗಲು ಇಂಡೋನೇಷ್ಯಾದ ಬಾಲಿಗೆ ಪೋಂಡ ಇಂಡೋನೇಷ್ಯಾದ ಬಾಲಿಡು ಪೋಂಡ ಅಕ್ಕ ಇಂಡೋನೇಷ್ಯಾದ ಬಾಲಿಡು ಪೋಂಡ ಪ್ರತಿ ಒಂಜಿ ಬಿಲ್ಡಿಂಗ್ ಪಿದೇಡು ಇಂಚಿನ ಒಂಜಿ ಕಟ್ಟೆ ಉಂಟು ದುಂಬು ಪ್ರತಿ ಒಂಜಿ ಇಲ್ಲಡೆ ಕುಟುಂಬದ ಪಿದೇಡು ಇಂಚಿನ ಒಂಜಿ ದೈವದ ಕಟ್ಟೆ ಅಥವಾ ಅಜ್ಜನ ಕಟ್ಟೆ ಈ ತುಳುನಾಡು ರೀತಿಯ ನಿತ್ಯಂಕುಲ ವ್ಯಂಜನ ಕುಟುಂಬ ಗೊಂಜಿ ಮಲ್ತೊಂದ ಅಣ್ಣ ಇಂಡೋನೇಷ್ಯಾದ ಬಾಲಿಡು ತೂಡು ಪ್ರತಿ ಒಂಜಿ ಬಿಲ್ಡಿಂಗ್ ದ ಪಿದೇಡು ಎತ್ತು ಮಲ್ಲ ಸ್ಟಾರ್ ಹೋಟೆಲ್ ಆವಡು ಆ ಸ್ಟಾರ್ ಹೋಟೆಲ್ದ ಪಿರೌಡು ಇಂಚಿನ ಒಂಜಿ ಕಟ್ಟೆ ಉಂಟು ಅವೇನು ಎಂಕಲ್ನ ಕುಡ್ಲಡ್ಲ ಅಂಚಿನ ಆವೋಡು ಪನ್ಪುನ ಭಾವನೆ ಈಗ ನಿಖುಲ್ಪುರ ಸಹಕಾರ ಕೊರೋಡು ಅಂದು ಪನ್ಪುನಂಚಿನ ಪ್ರಾರ್ಥನೆ ಮಲ್ತೊಂದು ಪೂರೈಗಳ ಶುಭವನ್ನು ಪಡೆದು ಎನ್ನ ರಡ್ಡು ಪಾತ್ರೆನು ಉಂಟವೆ ಕಾಮತ್ ಸಹೋದರರು ಹೋಟೆಲ್ ಉದ್ಯಮನ ತೋಕೋಡು ಶುರು ಮಾಡ್ತದ ಯಶಸ್ಸು ಪಡಿತೀರು ಇತ್ತೆ ಪಂಡಿತ್ ಹೌಸಡ್ಲ ಮಲ್ಲಮಟ್ಟದ ಹೋಟೆಲ್ ಉದ್ಯಮನ ಶುರು ಮಾಡ್ತಂದುಲ್ಲೇರು ಇಂದು ಯಶಸ್ಸು ಪಡೆವಡು ಪಣದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಶುಭ ಹಾರೈಸಿರು ಗ್ರಾಮದ ಸೋಮನಾಥ ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡ್ ಪ್ರಾರ್ಥನೆ ಮಲ್ತೊಂದು ಇನಿ ಮಾಯಾ ಗ್ರೂಪ್ದ ಈ ಜಾಗದ ಉದ್ಘಾಟನೆ ಹೆಂಗೆ ನಿಜವಾದ ಮಸ್ತ್ ಅಕ್ಲಿಗೆ ಧನ್ಯವಾದ ಯಾನ್ ಪನೋಡು ದಯಬಂಡ ಈ ಬಿಲ್ಡಿಂಗ್ ಮಾಯದ ಈ ಹೋಟೆಲ್ ಓಪನ್ ಆಪ್ನಿಗೆ ದುಂಬು ಭಾರತೀಯ ಜನತಾ ಪಾರ್ಟಿದ ಪೂರ್ತಿ ಚಟುವಟಿಕೆಗೆ ಈ ಒಂಜಿ ಕುಟುಂಬ ಪೂರ್ತಿ ಸಹಕಾರ ಪಂಡ ಮಲ್ತದನೆಂದು ಪನ್ಯರು ನಾನು ಅತ್ಯಂತ ಸಂತೋಷ ಪಡೆಪೆ ನಿಕ್ಲಿಗೆ ಈ ಸಂದರ್ಭ ಅತ್ಯಂತ ಹೃದಯಪೂರ್ವಕ ಧನ್ಯವಾದನ ಈ ಸಂದರ್ಭ ಸಲ್ಲಿಸವೆ ಆಫೀಸತ್ ಇಡೀ ನೇನೆ ಎಂಕ್ಲೆ ಕೊರ್ದಿತ್ತೇರು ಪಾಪ ಪೂರ್ತಿ ಸಹಕಾರ ಮಲ್ದೇರು ಈರು ಪನ್ಲಕ್ಕನೆ ಎಂಕ್ಲ ಆಪನಿ ಒಂಜೆ ಈ ಹೋಟೆಲ್ಡ್ ತಿಂಡಿ ತೆನಸು ಎಡ್ಡ ಆದಿತ್ತಂಡ ಐನು ಪಿದೆ ಪನೋಡಿಗೆ ಎಡ್ಡೆ ಜಿಂಡ ಐನು ಉಲಾಯಿ ಪನೋಡಿಗೆ ಅಂಡ ಕಾಮತೆರ್ನಕ್ಲ ಗುಣ ಎಂಚಬಂಡ ಐನು ಪನಿಯರ್ನೇ ಉಡುಪುಜೇರು ಪನ್ಪನಿಗೆ ತುಂಬೆ ಕೈತಲ್ ಬತ್ತದ ಪಾತ್ರದ ಆಪನು ಆತ ಒಂಜಿ ಗ್ರಾಹಕರನೆ ಬಾರಿಗೆ ಪೊರ್ಲುಡು ತೂಪು ನಂಚಿನ ಒಂಜಿ ಕುಟುಂಬ ಕಾಮತೆರ್ನಕ್ಲ ಕುಟುಂಬ ಇರು ಪನ್ಲಕ್ಕನೆ ವ್ಯಾಪಾರ ಮಸ್ತ್ ಜನ ಮಲ್ಪೇರು ಆಂಡ ಮೆಗ್ಗಿ ಬಲಯ ಕುಡಿದು ಮಲ್ಪ ನಂಚಿನ ವ್ಯಾಪಾರ ಇತ್ತಂದ ಅವು ಹರೀಶ್ ಕಾಮತೆರ್ನಕ್ಲ ನಿಖಲ್ನ ಕುಟುಂಬ ಅಂದ ಪನಿಯರೆ ನಾನು ಅತ್ಯಂತ ಸಂತೋಷ ಪಡೆಪೆ ಬೊಕ್ಕ ಎಂಕ್ಲಿನ ಭಾರಿ ಪ್ರೀತಿಡು ತೂತು ನಂಚಿನ ಒಂಜಿ ಕುಟುಂಬ ಮಾಯಾ ಬಂಡ ಅವು ಎಂಕ್ಲ ಇಲ್ಲಲ್ಲ ಅಂಚಿನ ಹೊಲ ಹೋಟೆಲ್ಗೆ ಪೋಯ್ ಬಂಡ ಓಡೆ ಬಂಡ ಮಾಯಾಗೆ ಅನ್ಬೋದು ದಯಪಂಡ ಆತ ಇಡೀ ಇಲ್ಲಿಲ್ಲಲು ಮಾತೆರೆಗಳ ಪರಿಚಿತ ಆತನ ಅಂಚಿನ ಒಂಜಿ ಹೋಟೆಲ್ ಮಾಯಾ ಇಂಟರ್ನ್ಯಾಷನಲ್ ಬೊಕ್ಕ ನಿಕ್ಲ ಒಟ್ಟು ತಿಂಡಿ ತೆನಸನ್ನು ಪೂರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆದಪ್ಪು ಮೈಸೂರುಡ್ಲ ತೂತೆ ಬೇತೆ ಬೇತೆ ಜಾಗಡ್ಲ ನಿಕ್ಲ ಮ್ಯಾನೇಜ್ಮೆಂಟ್ ಬೊಕ್ಕ ನಿಕ್ಲ ಆತ್ಮೀಯತೆಯನ್ನು ಪೂರೆಲ್ಲ ಮನಪೂರ್ವಕವಾದ ಸ್ವೀಕಾರ ಮಲ್ದೇರು ಅಂಚಾದ ಇನಿ ಇಂಚಿತ್ತಿನ ಒಂಜಿ ಜಾಗಡ್ ಇನಿ ಉದ್ಯಮನ ಮಾಯದ ಇಂಚಿತ್ತಿನ ಒಂಜಿ ಲಾಡ್ಜಿನ ನೇನು ಪೂರ ಉದ್ಘಾಟನೆ ಮಲ್ಪದ ಜನಕ್ಲೆಗೆ ಬೋಡಾದ ಒಂಜಿ ಸೇವದ ರೂಪಡ್ಲ ಕೆಲಸ ಮಲ್ಪನಂಚಿನ ವ್ಯವಹಾರಿಕ ಕ್ಷೇತ್ರ ನೀನು ಉದ್ಘಾಟನೆ ಆತಂದೆ ಬಾರಿ ಪುರ್ಲುಡು ಮುಲ್ಪ ನಡಪಾಡು ಎಂಕ್ಲ ಮಾತೆರ್ನಲ ಸಹಕಾರ ಉಂಟು ನಿಕ್ಲನಲ ಎಂಕ್ಲೆಗೆ ಪೂರ್ತಿ ಸಹಕಾರ ಉಂಟು ಒಟ್ಟು ಎಡ್ಡೆ ನಡಪಾಡು ಎಂದು ದೇವರ ಪ್ರಾರ್ಥನೆ ಮಲ್ತದೆ ಎನ್ನ ಪಾತೆರ್ನಂತ ಹೋಟೆಲ್ ಉದ್ಯಮ ಇನಿತ ದಿನಕ್ಲೆಡ್ ಪನ್ಪಿನಾತ್ ತೂಪಿನಾತ್ ಸುಲಭ ಇಚ್ಚಿ ಅವೆನು ನಡಪಾವನಿ ದಿಂಜ ಭಂಗ ಅವೆಟ್ಟು ಯಶಸ್ಸು ಪಡೆಯರ್ಲ ಆತೆ ಭಂಗ ಬರಡು ಕಾಮತ್ ಸಹೋದರರು ಅವೆಟ್ಟು ದಿಂಜ ಭಂಗ ಬತ್ತದ ಯಶಸ್ಸನ್ನು ಪಡೆತೇರು ನಾನಲ್ಲ ಇಂದು ಅಭಿವೃದ್ಧಿ ಆವಡು ಪಣದ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಧ್ಯಕ್ಷರು ಗಣೇಶ್ ಶೆಟ್ರು ಶುಭ ಹಾರೈಸಿರು ಮತ್ತು ನಮ್ಮ ಇಲ್ಲಿ ಈ ಜಾಗದಲ್ಲಿ
ಕೊರಗಜ್ಜನ್ನು ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾದ ಕೋಲವನ್ನು ಮಾಡಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಮಾಯಾ ಗ್ರೂಪ್ಸ್ ಆಫ್ ಹೋಟೆಲ್ಸ್ ಅದಕ್ಕೆ ಆಗಮಿಸಿದ ವೇದಿಕೆಯಲ್ಲಿರುವ ನಮ್ಮ ನೆಚ್ಚಿನ ಶಾಸಕರಾದ ವೇದಕಾಮತರೇ ಈಗ ತಾನೇ ಅವರ ಕೆಲಸ ನಿಮಿತ್ತ ಹೋಗಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ 2ನೇ ಬಾರಿ ಅಧ್ಯಕ್ಷರಾಗಿದ್ದ ನಮ್ಮ ಆತ್ಮೀಯರಾದ ಸತೀಶ್ ಕುಂಪಲ್ ಅವರೇ ಮತ್ತು ನಮ್ಮ ಇಲ್ಲಿಯ ಅಧ್ಯಕ್ಷರೇ ಮತ್ತು ನಮ್ಮ ನೆಚ್ಚಿನ ಆತ್ಮೀಯರ ನಾವು ಎದ್ದು ಅಂತ ಹೇಳೋದು, ಅವರ ಹೆಸರು ಯಜ್ಞೇಶ್ ಅಂತ ಉಂಟು. ನಾವು ಪ್ರೀತಿಯಲ್ಲಿ ಎದ್ದು ಅಂತ ಹೇಳ್ತಾರೆ ಸಣ್ಣದಿನಲ್ಲಿ. ಮತ್ತು ನಮ್ಮ ದುಬೈಯಿಂದ ನಮ್ಮರೊಬ್ಬರು ಬಂದಿದ್ದಾರೆ, ಅವರಿಗೂ ಮತ್ತು ನಮ್ಮ ಮಾಯಾ ಹೋಟೆಲ್ನ ಗ್ರೂಪ್ ಎಲ್ಲರೂ ಹೇಳ್ತಾರೆ, ನಾವು ಹೋಟೆಲ್ ಲೈನಿಗೆ ಬರಬೇಕಾದ್ರೆ ನಮಗೆ ಇದನ್ನು ತೋರಿಸಿಕೊಟ್ಟವರು ನನ್ನ ಆತ್ಮೀಯ, ನನ್ನೊಟ್ಟಿಗೆ 35 ವರ್ಷ ನನ್ನೊಟ್ಟಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಕಂಪನಿಯಲ್ಲಿ ರಘು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಪಡ್ತೇನೆ. ಹಾಗೆ ಅವರು ಮಾಯಾ ಗ್ರೂಪ್ ಆಫ್ ಹೋಟೆಲ್ನ ಎಲ್ಲರೂ ಅಣ್ಣ ತಮ್ಮಂದರು ಇಷ್ಟು ಪ್ರೀತಿಯಿಂದ ರಘುಗೆ ಕೊಟ್ಟ ಒಂದು ಗೌರವ, ಅವರು ನಾವು ಈ ಫೀಲ್ಡಿಗೆ ಬರಲಿಕ್ಕೆ ಕಾರಣನೇ ರಘು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಹಾಗೆ ಮತ್ತು ಈಗ ನಮ್ಮ ತೊಕ್ಕೋಟು ಏರಿಯಾದಲ್ಲಿ ಒಳ್ಳೆಯ ದಿನ ಬೆಳವಣಿಗೆಯಲ್ಲಿ ತುಂಬ ಜನಗಳು ಸೇರ್ತಾರೆ. ಎಲ್ಲ ಇದಾಗ್ತದೆ. ಹೋಟೆಲಲ್ಲಿ ತುಂಬ ಹೋಟೆಲ್ ಆಗಿದೆ. ನಾನು ನೋಡಿದ ಮಟ್ಟಿಗೆ ನಮ್ಮ ರಘು ಮಾಡುವಾಗ ಸ್ವಲ್ಪ ಹೋಟೆಲ್ ಇತ್ತು. ಈಗ ಇಲ್ಲಿ 10 ಅಂತ ಹೇಳಲಿಕ್ಕೆ 100 ಹೋಟೆಲ್ಗಳು ಓಪನ್ ಆಗಿದೆ. ಥರದ ಫುಡ್ ಎಲ್ಲ ಇದಾಗಿದೆ. ಆದರೆ ಹೋಟೆಲು ಮಾಡುವ ಕೆಲಸ ಅಂದರೆ ನನಗೊಂದು 2 ಹೋಟೆಲ್ ಉಂಟು. ನನಗೆ ತುಂಬ ಜನ ಹೇಳ್ತಾರೆ ಅಲ್ಲಿ ಹೋಟೆಲ್ ಮಾಡಿ ಈ ಹೋಟೆಲ್ ಮಾಡಿ. ನಾನು ಮಾಡಿದ್ದಕ್ಕೆ ಗೌರವದಲ್ಲಿ ಅದನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿದ ಮಾತನ್ನು ಎಲ್ಲರದ್ದು ಹೇಳ್ತೀನಿ. ಹೋಟೆಲ್ ಲೈನ್ ಈಗ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ನನಗೆ ಅನಿಸ್ತದೆ. ನಮ್ಮ ಮಾಯಾ ಗ್ರೂಪ್ ಆಫ್ ಅಣ್ಣ ತಮ್ಮಂದಿರು ಮತ್ತು ಅವರ ಎಲ್ಲ ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಎಲ್ಲ ವಿಷಯದಲ್ಲಿ ಕೈ ಜೋಡಿಸಿದ್ರಿಂದ ಅವ್ರಿಗೆ ಗೊತ್ತಾಗಲಿಲ್ಲ. ಅವರೊಬ್ಬರೇ ಇಬ್ಬರು ಇದ್ದಿದ್ದರೆ ಹೋಟೆಲ್ ಏನಂತ ಅವ್ರಿಗೆ ಕೂಡ ತಿಳಿತಿತ್ತು. ಅಷ್ಟು ಸುಲಭದ ಕೆಲಸ ಅಂತ ಯಾರು ಹೋಟೆಲ್ನಲ್ಲಿ ವೇದಾಸ್ ಕಾಮತ್ರ ಎಲ್ಲ ವಿಷಯ ಅವರ ಹೋಟೆಲ್ನ ವಿಷಯನ ಹೇಳಿದರು, ಅವ್ರ ಫ್ಯಾಮಿಲಿಯ ವಿಷಯನ ಹೇಳಿದರು, ಅವರು ಮಾಡುವ ಕೆಲಸವನ್ನು ಹೇಳಿದರು. ಎಲ್ಲ ನಮ್ಮ ಹರೀಶಣ್ಣನ ಎಲ್ಲ ಅಣ್ಣ ತಮ್ಮ ಹೇಳಿದ್ದಾರೆ. ಹಾಗೆ ಅವರು ಒಂದು ನಮಗೆ ಎಲ್ಲ ವಿಷಯದಲ್ಲಿ ಕೂಡ ಒಂದು ಸಂತೋಷ ಅಂದರೆ ಅವರು ಎಲ್ಲ ವೇದಾಸ್ ಕಾಮತ್ರ ಹೇಳಿದ್ದಾರೆ. ನಾನು ಹೇಳಬೇಕಂತಿಲ್ಲ. ನಮಗೆ ನೋಡುವಾಗ ಅವರನ್ನು ಅಣ್ಣ ತಮ್ಮ ಭಾರಿ ಒಂದು ಸಂತೋಷ ಆಗೋದು. ಇಲ್ಲಿ ಕೂಡ ಎಲ್ಲಿ ಇರಲಿ ಎಲ್ಲ ಗ್ರೂಪ್ ದೊಡ್ಡವರಾಗಲಿ ಸಣ್ಣವರಲ್ಲಿ ಪಾಪದವರಾಗಲಿ ಎಲ್ಲ ಕೆಲಸಗಳಲ್ಲಿ ಕೂಡ ಎಲ್ಲಿ ಓಪನಿಂಗ್ ಆಗಲಿ ದೇವಸ್ಥಾನದಲ್ಲಿ ಆಗಿ ಕೊಡುಗನೆ ದಾನಿಯಾಗಿ ಎಲ್ಲರ ಹತ್ರ ಬೆರೆತು ಚಂದದಲ್ಲಿ ಇದ್ದಾರೆ. ಹಾಗೆ ನಾನೊಂದು ಮಾತಾಗಿ ಇಲ್ಲಿ ಬರುವಾಗ ಹರೀಶಣ್ಣ ಅಂತ ಹೇಳಿದೆ, ನಮಗೇನು ತೊಂದರೆ ಇಲ್ಲ, ಎಲ್ಲ ನೀವೇ ಇದ್ದೀರಿ, ಮಕ್ಕಳು ಕೂಡ ಇದ್ದೀರಿ, ಎಲ್ಲ ಕೈ ಜೋಡಿಸ್ತೀರಿ, ಬೇರೆ ಯಾರು ಬೇಕು ಅಂತ ಕೂಡ ಇಲ್ಲ ಅಂತ ಹೇಳಿದೆ. ನಮಗೆ ಹಾಗೆ ಎಲ್ಲ ನಾವೇ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಹೋಟೆಲ್ ನಡೀತದೆ. ಈಗಲೂ ನಡೆಯುವ ಕೆಲಸ ಇಲ್ಲ. ಹೋಟೆಲ್ನ ಉದ್ಯಮ ಕೆಲಸ ಭಾಳ ಕಷ್ಟ ಉಂಟು. ವ್ಯಾಪಾರ ಆಗ್ತದೆ. ಏನು ವ್ಯಾಪಾರಲ್ಲಿ ಎಷ್ಟು ಕಾರು ಮಾರ್ರೆ ಅಂದರೆ 10 ಜನ ಹತ್ರ 10 ಕಾರು ಉಂಟು. ಅವ್ರು 10 ಕಾರು ನಿಂತರೆ ಹೋಟೆಲೆಲ್ಲ ಫುಲ್ ಆಗ್ತದೆ. 100 ಜನ ಬಂದು 100 ಕಾರ್ ಇರ್ತದೆ. ಅಲ್ಲಿ ಇರೋದು 50 ಟೇಬಲ್ ಆದರೆ ಅಲ್ಲಿ ಒಳಗೆ ನೋಡುವಾಗ ಜನ ಖಾಲಿ ಉಂಟು, ಟೇಬಲ್ ಎಲ್ಲ ಖಾಲಿ ಉಂಟು. ಗಾಡಿ ಇಲ್ಲಿಂದ ತೊಕ್ಕೊಟ್ಟುವರೆಗೆ ಉಂಟು ಗಾಡಿ ಅಂತ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಮಾಡಿದವರಿಗೆ ಮಾತ್ರ ಅನುಭವ ಆಗ್ತದೆ ಅಷ್ಟೇ. ಹಾಗೆ ನಾನು ಇವತ್ತು ನಮಗೆ ಒಳ್ಳೆ ಅಶ್ಯತೆ ಇದನ್ನು ಒಳ್ಳೆ ಓಪನ್ ಮಾಡಿದ್ದಾರೆ. ದೇವರು ಅವರಿಗೆ ಒಳ್ಳೆ ಎಲ್ಲ ಮನೆಯ ತುಂಬ ಜನ ಇದ್ದಾರೆ. ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಇಲ್ಲಿ ಬೆಳವಣಿಗೆಯಾಗಿ ಒಳ್ಳೆ ವ್ಯಾಪಾರನ ಕೊಟ್ಟು ಇನ್ನೂ ಕೂಡ ನಾನು ಗೊತ್ತಿದ್ದ ಮಾಡಿ ತುಂಬ ಎಲ್ಲ ಸಂಸ್ಥೆಗೆ ಹೋಗಿದ್ದೇನೆ. ಮಂಗಳೂರಿನಲ್ಲಿ 4 ಹೊರಗೆ ನಮ್ಮ ಮೈಸೂರಿನಲ್ಲೆಲ್ಲ ಹೋಗಿ ಅಲ್ಲಿ ಕೂಡ ನಾವು ಜ್ಯೂಸ್ ಎಲ್ಲ ಕುಡಿದು ಅಲ್ಲಿ ನಿಂತು ಬಂದಿದ್ದೀವಿ. ಹಾಗೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಹೋಟೆಲ್ ಉದ್ಯಮ ಆಗಲಿ ಎಲ್ಲ ಹೊಸರನ್ನು ಪಡೆಯಲಿ ಅಂತ ಹೇಳಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆ ನಡೀಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಹೇಳಿ ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಶಾಸಕರು ವೇದವ್ಯಾಸ್ ಕಾಮತ್ರೆನ ಪಲಯೆ ವಾಸ್ತವ ಕಾಮತ್ ಮಾಯಾ ದೀಪಗ ಎಡಬೈಕೇರು. ಹೆರಿಟೇಜಲ್ಲಿ ಇದ್ದವರಿಗೆ ಎಲ್ಲ ಧನ್ಯವಾದಗಳನ್ನು. ಮಾಯಾ ಬಜಾರಿನಲ್ಲಿ ಈಗ ಉದ್ಘಾಟನೆ ಮಾಡಿ ಎಲ್ಲ ಸೌಕರ್ಯವನ್ನು
ಎಲ್ಲರೂ ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅವರು ಒಳ್ಳೆಯ ರೀತಿಯಲ್ಲಿ ಬಹುಮತದಿಂದ ಚೆನ್ನಾಗಿ ಆಗಲಿ ಅಂತ ನನ್ನ ಆರೈಕೆಯಿಂದ ಎಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಆರಾಧ್ಯ ದೇವರಾದ ವೀರವೆಂಕಟೇಶ ಹಾಗೂ ಕಟೀಲಿದು ದುರ್ಗಾ ಪರಮೇಶ್ವರ ನೆನೆಸುತ್ತಾ ಶ್ರೀಯುತ ರಾಮಚಂದ್ರ ಕಾಮತ್ ಮತ್ತು ಸಹೋದರರಾದ ವಾಸುದೇವ್ ಕಾಮತ್, ಸದಾಶಿವ್ ಕಾಮತ್ ಮತ್ತು ನನ್ನ ಮಿತ್ರರಾದ ಮಾಧವ್ ಕಾಮತ್, ಹರೀಶ್ ಕಾಮತ್ ಇವರೆಲ್ಲ ನಮ್ಮ ಬಾಲ್ಯದ ದಿನಗಳಿಂದ ನಮ್ಮ ಫ್ರೆಂಡ್ಶಿಪ್ ಮತ್ತು ನಮ್ಮ ತಂದೆಯವರಾದ ವಾಮನ್ ಕಾಮತ್ ಮತ್ತು ಅವರ ತಂದೆಯವರು ಸುಬ್ರಾಯ್ ಕಾಮತ್ರು ಒಂದು 50 ವರ್ಷಕ್ಕೂ ಮಿಕ್ಕು ಒಂದು ಅವರ ಫ್ರೆಂಡ್ಶಿಪ್ ಇತ್ತು. ಅದು ನಮ್ಮ ಕಾಲಗಳಿಂದ ಮುಂದುವರಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಈ ಮಾಯಾ ಗ್ರೂಪ್ ಇವರು ಹೋಟೆಲ್ ಉದ್ಯಮದಲ್ಲಿ ಅವರು 2-3 ಕಡೆ ಅವರದ್ದು ಬ್ರ್ಯಾಂಚ್ ಇದೆ. ಎಲ್ಲ ಕಡೆಯಲ್ಲಿ ಅವರು ಉತ್ತಮ ಗುಣಮಟ್ಟದ ಫುಡ್ಡನ್ನು ಮತ್ತು ಮಂಗಳೂರಿನ ಜನತೆಗೆ ಒಂದು ನಮ್ಮ ಕೊಂಕಣಿ ಸ್ಟೈಲ್ ಫುಡ್ ಇರ್ಬೋದು, ಕರಾವಳಿ ಸ್ಟೈಲ್ ಇದು ಫುಡ್ ಇರ್ಬೋದು, ಅವರು ಕೊಡ್ತಾ ಬಂದಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಉತ್ತುಂಗಕ್ಕೆ ಏರಿಸಲಿ, ಅವರ ವ್ಯಾಪಾರ ವೃದ್ಧಿಯಾಗಲಿ ಮತ್ತು ಅವರ ಸೇವೆಯನ್ನು ಈ ಮಂಗಳೂರಿನ ಜನತೆ ಪಡೆಯುವಂತಾಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವಕೋಯತವೈಲ್, ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮೊಕ್ತೇಸರರು ರಘುರಾಮ್ ಶೆಟ್ಟಿ ಕಾಪಿಕಾಡ್, ಕುಡ್ಲದ ಉದ್ಯಮಿ ಯಜ್ಞೇಶ್ ಬರ್ಕೆ, ಪ್ರಮುಖರು ಆನಂದ್ ಲೋಬೋ, ಅಮಿತ್ ವೆಂಟ್ಕೆ ಕೊಲ್ಲಾಪುರ, ಗಣಪತಿ ಗಡ್ಕರಿ ಸಂಕೇಶ್ವರ, ಮಲ್ಲಿಕಾರ್ಜುನ ಗಡ್ಕರಿ ನಿಪ್ಪಾಣಿ ಇಂಚಿತಿ ಪ್ರಮುಖರು ಮಲ್ಲವಿನಿರಾದ್ ಮಾಯಾದೀಪ ಸಂಸ್ಥೆಗೆ ಶುಭ ಹಾರೈಸಿದರು. ಕಾಮತ್ ಸಹೋದರರು ಕೃಷ್ಣ ಕಾಮತ್, ಹರೀಶ್ ಕಾಮತ್, ವಾಸುದೇವ ಕಾಮತ್, ಮಾಧವ ಕಾಮತ್, ಸದಾಶಿವ ಕಾಮತ್ ಬೊಕ ಇಲ್ಲದಕ್ಲು ಕಾರ್ಯಕ್ರಮದ ಮುತಾಲಿಕಿಡಿತ್ತರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಎತ್ಕೊಂದು ನಿರೂಪಣೆ ಮಲ್ತಿರು. ವಾಸುದೇವ ಕಾಮತ್ ಸೊಲ್ಮೆ ಸಂದಾಯರು. ವಿದ್ಯಾಧರ್ ಶೆಟ್ಟಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಅವರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನು ಎಲ್ಲ ವಿಷಯದಲ್ಲಿ ಸಹಕಾರ ಮಾಡಿ ನಮಗೆ ಯಾವಾಗಲೂ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಬ್ರದರ್ಸ್ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಇಲ್ಲಿ ಎಲ್ಲ ಅಷ್ಟು ಬ್ಯುಸಿ ಇದ್ದರೆ ಸಹ ಟೈಮ್ ಮಾಡಿಕೊಂಡು ಬೆಳಗಿನ ಹೊತ್ತಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಇದು ಮಾಡಿಕೊಂಡು ಇಲ್ಲಿ ಬಂದು ನಮಗೆ ಉದ್ಘಾಟನೆ ಮಾಡಿಕೊಟ್ಟ ವೇದವ್ಯಾಸ್ ಕಾಮತ್ ಅವರಾಗಲಿ, ನಮಗೆ ಹಿತವನ್ನು ಹಾರೈಸಿದ UT ಖಾದರ್ ಅವರು, ಸತೀಶ್ ಕುಂಪಲ ಅವರು, ಪುರಸಭಾ ಅಧ್ಯಕ್ಷ ಅವರು, ಯದ್ದಣ್ಣ ಅವರು, ಲೋಬೋ ಅವರು ಮತ್ತು ನಮ್ಮ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಇಡೀ ಮಾಯಾ ಸಮೂಹದ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಆತ ಅತಿಥಿಗಳಿಗೆ ಒಂಜಿ ಪೂಕೊರ್ಪಿನಂಚಿನ ಒಂಜಿ ಗೌರವಾರ್ಪಣೆ ಉಂಡು. ನಮ್ಮ ಹರೀಶ್ ಕಾಮತ್, ರಾಮಚಂದ್ರ ಕಾಮತ್ ಬೊಕಾಕುಲು ಸಹೋದರರು ಕೊರಡು ಸುರುಕಾದ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಶ್ರೀಯುತ ವೇದವ್ಯಾಸ್ ಕಾಮತ್ರಿಗೆ, ಶ್ರೀಯುತ ಕೃಷ್ಣ ಕಾಮತ್, ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್, ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರು ಸತೀಶ್ ಕುಂಪಲ ಇಂಬೆರೆಗೆ ವಾಸುದೇವ ಕಾಮತರು ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಧ್ಯಕ್ಷರು ಗಣೇಶಣ್ಣಗೆ, ಹರೀಶ್ ಕಾಮತರು, ನಮ್ಮ ಉಳ್ಳಾಲ ನಗರ ಶ್ರೀಮತಿ ಶಶಿಕಲಾ ಇಂಬೆರೆಗೆ, BJP ಅಧ್ಯಕ್ಷರು ಜಗದೀಶ್ ಕೋತಬೈಲು ಇಂಬೆರೆಗೆ, ಯಜ್ಞೇಶ್ ಬರ್ಕೆ ಅವರಿಗೆ ಹರೀಶ್ ಕಾಮತರು ಗೌರವಪೂರ್ವಕವಾದ ಸಂದ ಒಂದು ಶ್ರೀಯುತ ಗಣೇಶ್ ಶೆಟ್ಟಿ ನಮ್ಮನ್ನು ಉದ್ದೇಶಿಸಿ ಅಕಲು ಒಂಜೇ ಬ್ಯಾರಡು ಪುಣಕಲು ಅರನೊಂಜಿ ಶುಭಾಶಯ ಬೋಡೆ ಬೋಡೆ. ಸ್ವತಃ ಒಂದು ಹೋಟೆಲ್ ಉದ್ಯಮಿಯಾಗಿ ಅದರ ಕಷ್ಟ ನಷ್ಟಗಳನ್ನು ಬಲ್ಲಂತಹ ಶ್ರೀಯುತ ಗಣೇಶ್ ಶೆಟ್ಟರು ಶುಭ ಹಾರೈಸಿದ್ದಾರೆ. ಬೈಲ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುರ್ತು ಕಾರ್ಯಕ್ರಮಗಳ ಮಧ್ಯೆಯೂ ನಮ್ಮೊಂದಿಗೆ ಬಂದು ಸೇರಿದ್ದಾರೆ. ಆತ್ಮೀಯ ಬಂಧುಗಳೇ, ಅಕ್ಷಯ ಬಹಳ ಒಳ್ಳೆಯ ದಿವಸ, 1000 ಲಕ್ಷವಾಗುವಂತಹ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂದು ಸೇರಿದಂತಹ ದಕ್ಷಿಣ ಕ್ಷೇತ್ರದ ಶಾಸಕರು ಶ್ರೀಯುತ ವೇದವ್ಯಾಸ್ ಕಾಮತ್ ಅವರಿಗೆ ಅವರ ಅಣ್ಣ ಬಂದಿದ್ದಾರೆ. ಒಂದು ರಿಬ್ಬನ್ ಕಟ್ಟಿದೆ, ಒಂದು ವಿಭಾಗ ಉದ್ಘಾಟನೆ. ನಮ್ಮ ಹರೀಶ್ ಕಾಮತ್ ಮತ್ತು ಕಾಮತ್ ಸಹೋದರರ ಅಕ್ಕ
ಶ್ರೀಮತಿ ಕುಮುದಾ ಶೆಣೈ ಅವರು ಬರಬೇಕು. ಇದರ ನಡುವೆ ಒಂದು ಉದ್ಘಾಟನೆ ಮೇ 18 ತಾರೀಕಿಗೆ ಆನಂದ್ ಲೋಬೋರ್ ಅವರ ರಿಕ್ಷಾ ಡ್ರೈವರ್ಸ್ಗಳಿಗಾಗಿಯೇ ಏರ್ಪಡಿಸಿದಂತಹ ಕ್ರಿಕೆಟ್ ಟ್ರೋಫಿ ಪಂದ್ಯಾವಳಿ ನಡೆಯಲಿಕ್ಕಿದೆ. ಮಂಗಳೂರಿನ 6 ಕಡೆ ಮೈದಾನಗಳಲ್ಲಿ 48 ತಂಡಗಳಲ್ಲಿ ನಡೆಯಲಿಕ್ಕಿದೆ. ಇದರ ಸಮಾರೋಪ 18ರಂದು ಸಂಜೆ ಮಂಗಳೂರಿನ ನೆಹರು ಮೈದಾನ ನಡೆಯಲಿಕ್ಕಿದೆ. ಎಲ್ಲ ಅತಿಥಿಗಳು ಅಲ್ಲಿ ಉದ್ಘಾಟನೆಗಾಗಿ ಕರ್ಕೊಂಡು ಹೋಗಬೇಕಾಗಿ